ಸುದ್ದಿ ಮಾಧ್ಯಮಕ್ಕೆ ಸ್ವಾಗತ. ದೇಶದಲ್ಲಿ ಒಂದು ಅದ್ಭುತ ಕ್ರಾಂತಿ ಬೆಳೀತಾ ಇದೆ. ನಾನು ಇವಾಗಲೇ RSSನ ಮುಖಾಂತರ ಸಂಘಟನೆಗೆ ಪ್ರಾರಂಭ ಮಾಡಿದವ. ದೇಶ ಪ್ರೇಮವನ್ನು ಬೆಳೆಸಿಕೊಂಡು ಸಮಾಜದ ಕೆಲಸವನ್ನು ಸಾಧ್ಯಾದಷ್ಟು ಮಾಡಿಕೊಂಡು ಇದ್ದವನು ನಾನು. ಈ ದಿಶೆಯಲ್ಲಿ ಈಗ ದೇಶ ವಿರೋಧಿಗಳನ್ನು ಅಟ್ಯಾಕ್ ಮಾಡುವಂಥದ್ದು ನಮಗೆ ಒಂದು ಸಂತೋಷದ ಸಂಗತಿ. ದೇಶ ಪ್ರೇಮಿಗಳು ಅಲ್ಲದವರು ಭಾರತದ ನೆಲದಲ್ಲಿ ಇರಬಾರ್ದು ಅಂತೇಳಿ ನಮ್ಮ ಸಿದ್ಧಾಂತ ಇರುವಂಥದ್ದು. ಯಾರು ದೇಶ ಪ್ರೇಮಿಗಳಿದ್ದಾರಾ ಅವರಿಲ್ಲಿ ಬಾಳಬೇಕು, ಅವರಿಲ್ಲಿ ಜಯಿಸಬೇಕು, ಅವರು ಕೀರ್ತಿವಂತರಾಗಬೇಕು, ಅವರಿಂದ ಬೆಳಗಬೇಕು. ಪಾಕಿಸ್ತಾನದ ಬಗ್ಗೆ ಕೇಂದ್ರ ಸರ್ಕಾರ ದಿಡ್ಡ ನಿರ್ಧಾರ ತಗೊಂಡು ಏನೋ ಅಟ್ಯಾಕ್ ಮಾಡಿ ಏನೋ ಮಾಡ್ತಾಯಿದೆ. ನಮ್ಮ ದೇಶದ ಒಳಗೆ ಇರುವ ವಿರೋಧಿಗಳನ್ನು ನಾವು ಸರಿ ಮಾಡಬೇಕಾಗಿದೆ. ಅದರಿಂದ ದೇಶ ಹಾಳಾಗ್ತಾ ಇರುವಂಥದ್ದು. ಒಂದು ಮನೆಯನ್ನು ಹೇಗೆ ಹಾಳು ಮಾಡ್ತಾರೋ ಹಾಗೆಯೇ ದೇಶದಲ್ಲಿ ಇರುವವರು ಹಾಳು ಮಾಡ್ತಾ ಅವರ ಮೇಲೆ ಆ್ಯಕ್ಷನ್ ತಗೊಳ್ಳುವಂಥದ್ದು ಪ್ರಮುಖ ಆಗಬೇಕು ಅಂತೇಳಿ ನನ್ನ ಆಲೋಚನೆ ಇರುವಂಥದ್ದು. ನಮ್ಮ ಜೀವನದಲ್ಲಿ ಇಷ್ಟಾದರೂ ಒಂದು ದೇಶ ವಿರೋಧಿಗಳಿಗೆ ನಾವು ಏನು ಮಾಡ್ಬೋದು ಅಂತ ತೋರಿಸಿದ್ದನ್ನು, ಮಿಲಿಟ್ರಿ ಅಟ್ಯಾಕಿನ ಮುಖಾಂತರ ಹೇಳಿದ್ದನ್ನು, ನೋಡಿದ್ದನ್ನು ಮನಸ್ಸಿಗೆ ಸಂತೋಷ ಆಗಿದೆ. ಇನ್ನೂ ಏನಾಗ್ತದೋ ಅದು ಪ್ರಶ್ನೆ ಬೇರೆ. ಈಗಿನ ವ್ಯವಸ್ಥೆಯನ್ನು ಇಲ್ಲಿ ನಡೀತಾ ಇರುವಂಥದ್ದನ್ನು ನೋಡುವಾಗ ರಾಜಕೀಯವೇ ಪ್ರಮುಖ ಆಗಿದೆ. ರಾಜಕೀಯ ಪಕ್ಷಕ್ಕೋಸ್ಕರ ದೇಶವನ್ನು ವಿರೋಧ ಮಾಡುವಂಥ ಅದನ್ನು ಬಿಟ್ಟು ದೇಶ ಪ್ರೇಮಿಗಳಾಗಬೇಕು. BJP ಆಗಲಿ ಕಾಂಗ್ರೆಸ್ ಆಗಲಿ ಎಲ್ಲ ಜಾತಿ ಸಮುದಾಯವನ್ನು ವಿರೋಧ ಮಾಡುವಂಥದ್ದು ಹೊರತು ಅದು ಯಾಕೆ ಸಂಘಟನೆ ಓಟಿಗೋಸ್ಕರ. ಅದನ್ನು ಬಿಟ್ಟು ದೇಶ ಮುಖ್ಯ ಎಂಬ ಒಂದು ಭಾವನೆ ಬರದಿದ್ದರೆ ಮುಂದಕ್ಕೂ ಇದು ಭಾರಿ ಅವಾಂತರ ಆಗುವಂಥದ್ದು ಅಂತ ನನಗೆ ಅನಿಸ್ತಾ ಇದೆ. ನನಗೆ 65 ವರ್ಷ ಆಯಿತು. ನಾವೆಲ್ಲ ಅನುಭವಿಸುವ ಒಳ್ಳೆಯದನ್ನೆಲ್ಲ ನೋಡಿದ್ದೇವೆ, ಎಲ್ಲ ಮಾಡಿದ್ದೇವೆ. ಈಗಿನ ಜನ್ರೇಷನ್ ನೋಡುವಾಗ ಈ ರೀತಿ ದೇಶ ಪ್ರೇಮ ಕಡಿಮೆ ಆದರೆ ಎಲ್ಲಿ ಮುಟ್ಬೋದು? ಯಾರಾದರೂ ಅಟ್ಯಾಕ್ ಮಾಡಿದರೆ ಮನೆಯಲ್ಲಿ ಕೂತ್ಕೊಳ್ಳುವಂತ ಅನಿಸ್ಬೋದು. ಮನೆಯಲ್ಲಿ ಕೂತ್ಕೊಳ್ಳಿಕ್ಕೂ ಆಗದ ಕಾಲ ಅಂತೇಳಿ ಇದು ಈಗಿನ ಅಟ್ಯಾಕ್ ಮಾಡುವಾಗ ಆಲೋಚನೆ ಮಾಡಬೇಕು ಅಂತ ನನ್ನ ಒಂದು ಅನಿಸಿಕೆ ಇರುವಂಥದ್ದು. ಅಂತೂ ಕಾಶ್ಮೀರವನ್ನು ಯಾವ ರೀತಿ ನಮ್ಮಿಂದ ಹೋಯ್ತೋ ಇದನ್ನು ಪಡ್ಕೊಳ್ಳಿಕ್ಕೆ ಎಷ್ಟು ವರ್ಷ ಬೇಕಾಯಿತು. ಕಳ್ಕೊಳ್ಳಿಕ್ಕೆ ಸುಲಭ, ಪಡ್ಕೊಳ್ಬೇಕು ಅಂತಾದರೆ ಇಡೀ ಜೀವನದ ಒಂದು ಸಾಧನೆ ಸಾಕಾಗೋದಿಲ್ಲ. ಅನೇಕರ ಸಾಧನೆಗಳಿಂದಾಗಿ ಇದು ಆಗಿದೆ. ಆ ದೇಶ ಪ್ರೇಮಕ್ಕೋಸ್ಕರ ಆ ಯೋಧರು ದೇಶ ಪ್ರೇಮದಲ್ಲಿ ಮಾಡುವಂಥ ಕೆಲಸಕ್ಕೆ ಅವರಿಗೆ ಭಗವಂತ ಒಳ್ಳೆಯದು ಮಾಡಲಿ. ಎಷ್ಟೋ ಜನ ಪ್ರಾಣ ಕಳ್ಕೊಳ್ತಾರೆ, ತಂದೆ ತಾಯಿಗೆ ಮಕ್ಕಳಿಲ್ಲ ಅಂತ ಆಗ್ತಾರೆ ಯೋಧರು. ಅದೇನು ದೇಶಕ್ಕೋಸ್ಕರ. ಅದ ಕಾರಣ ಅವರಿಗೆಲ್ಲ ಯಾರಿಗೆ ನೋವಾಗಿದೋ ಅವರೆಲ್ಲ ಮನೆಗೆ, ಅವರ ಕುಟುಂಬಕ್ಕೆ ಭಗವಂತ ಒಳ್ಳೆಯದು ಮಾಡಲಿ ಅಂತೇಳಿ ನಾನು ಆಶಿಸ್ತಾ ಇರುವಂಥದ್ದು. ಜನನಿ ಮತ್ತು ಜನ್ಮಭೂಮಿ ಸ್ವರ್ಗಕ್ಕಿಂತ ಮಿಗಿಲು ಎಂಬ ಭಾವನೆ ಭಾರತೀಯರದ್ದು. ಭಾರತೀಯ ಸಂಸ್ಕೃತಿ, ಹಿಂದೂ ಸಂಸ್ಕೃತಿಯಲ್ಲಿ ನಮ್ಮ ತಾಯಿ ಭಾರತಾಂಬೆ. ಇವತ್ತು ಭಾರತದ ರಕ್ಷಣೆ ಮಾಡುವುದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ಅದರಲ್ಲೂ ನಮ್ಮ ಸೈನಿಕರು ಇವತ್ತು ತನ್ನ ಜೀವವನ್ನು ಪಣ ತೊಟ್ಟು ಭಾರತಾಂಬೆಯ ರಕ್ಷಣೆಗೆ ರಾತ್ರಿ ಹಗಲು ಹೋರಾಡುವಂಥ ಆ ಸಂದರ್ಭ ನಮ್ಮ ಪಾಲಿಗೆ ಬಂತು. ಕಾಶ್ಮೀರದ ಪಹಲ್ಗಾಮ್ ಎಂಬ ಸುಂದರ ಪ್ರದೇಶದಲ್ಲಿ ಸುಂದರ ಕ್ಷಣಗಳನ್ನು ಅನುಭವಿಸಲು ಬಂದಂತಹ ಪ್ರವಾಸಿಗರು ಅಂದರೆ ನಮ್ಮ ಭಾರತೀಯರನ್ನು ಮೊನ್ನೆ ಗುಂಡಿಕ್ಕಿ ಕೊಂದಂಥ ಆ ಘೋರ ಘಟನೆ ಪ್ರತಿಯೊಬ್ಬರ ಭಾರತೀಯನ ಹೃದಯದಲ್ಲಿ ಕಣ್ಣೀರನ್ನು ಸುರಿಸುವಂಥ ಒಂದು ದಿನವಾಗಿ ಪರಿವರ್ತನೆ ಆಗಿದೆ. ನಾನು ಕೂಡ ಕಾಶ್ಮೀರ ಪ್ರವಾಸಕ್ಕೆ ಹೋಗಿ ಆ ಪಹಲ್ಗಾಮ್ ಎಂಬ ಸುಂದರ ಪ್ರದೇಶಕ್ಕೆ ನಮ್ಮ ಸಂಸಾರ ಸಮೇತ ಹೋಗಿದ್ದೆವು. ನನಗೆ ಆ ದಿನದ ನೆನಪಾಯಿತು. ನಾವು ಸುಂದರ ಕ್ಷಣಗಳನ್ನು ಅನುಭವಿಸಿ ಬಂದಿದ್ದೇವೆ, ಆದರೆ ಅಲ್ಲಿ ಮಾರಣ ಹೋಮ ನಡೆಯಿತು. ನಮ್ಮ ಭಾರತೀಯರನ್ನು ಗುಂಡಿಕ್ಕಿ ಕೊಂದರು. ಹಲವಾರು ಮಹಿಳೆಯರ ಸಿಂಧೂರ ಅಂದರೆ ಕುಂಕುಮವನ್ನು ಅಳಿಸುವಂಥ ಕೆಲಸ ಆ ಕಠೋರ ಕೊಲೆಗಡುಕರಿಂದ ಅಂದರೆ ಭಯೋತ್ಪಾದಕರಿಂದ ನಡೆಯಿತು. ಇದಕ್ಕೆ ತಕ್ಕ ಶಾಸ್ತಿಯನ್ನು ಕೊಡುವುದು ಆದ್ಯ ಕರ್ತವ್ಯ ಎಂಬ ನೆಲೆಯಲ್ಲಿ ನಮ್ಮ ಭಾರತ ಸರ್ಕಾರ ಇವತ್ತು ಕೈಗೊಂಡ ನಿರ್ಣಯ ಆಪರೇಷನ್ ಸಿಂಧೂರ ಕಾರ್ಯಕ್ರಮದ ಮೂಲಕ ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನು ಕೊಡೋ ಕೆಲಸ ನಾವು ಮಾಡಿದ್ದೇವೆ. ಅದಕ್ಕೆ ನಾವೆಲ್ಲರೂ ಸರ್ಕಾರವನ್ನು ಬೆಂಬಲಿಸಬೇಕು. ಸೈನಿಕರಿಗೆ ಆತ್ಮಸ್ಥೈರ್ಯವನ್ನು ತುಂಬಬೇಕು. ಯಾವ ರೀತಿ ತುಂಬಬೇಕು? ನಾವು ಕೂಡ ಇವತ್ತು ಯುದ್ಧಕ್ಕೆ ನಮ್ಮನ್ನು ಕರೆದರೆ ಅಥವಾ ನಮ್ಮಿಂದ ಏನಾದರೂ ಈ ಸೈನಿಕರಿಗೆ ಚಿಂತು ಸೇವೆಯನ್ನು ಸಲ್ಲಿಸಲಿಕ್ಕೆ ಪ್ರತಿಯೊಬ್ಬ ಭಾರತೀಯ ನಾಗರಿಕನೂ ಕೂಡ ಸನ್ನದ್ಧರಾಗಿರಬೇಕು. ಮೊನ್ನೆ ನಡೆದಂಥ ಆಪರೇಷನ್ ಸಿಂಧೂರ ಅವರಿಗೆ ತಕ್ಕ ಪಾಠವಾಗಿದೆ, ಆದರೂ ಅವರಿಗೆ ಬುದ್ಧಿ ಬರಲಿಲ್ಲ. ಪುನಃ ನಮ್ಮ ದೇಶದ ನಾಗರಿಕರ ಮೇಲೆ ಗುಂಡನ್ನು ಹಾರಿಸಿ
ಕ್ಷಿಪಣಿಯನ್ನು ಹಾರಿಸಿ ನಮ್ಮನ್ನು ನಿರ್ನಾಮ ಮಾಡಲು ಹೊರಟಿದ್ದಾರೆ. ಅದಕ್ಕೆ ಇಂದಿನ ದಿನದಲ್ಲಿ ನಡೆಯುವಂಥ ಕೆಲವು ಕಾರ್ಯಾಚರಣೆ, ನಮ್ಮ ರೈತರು ಈ ದೇಶದ ಬೆನ್ನೆಲುಬು, ರೈತರ ಮೇಲೆ ಕೂಡ ಇವತ್ತು ಈ ಕಠೋರ ಪಾಕಿಸ್ತಾನಿಯರು ಗುಂಡನ್ನು ಹಾರಿಸುವಂಥ ಕೆಲಸವನ್ನು ಕೂಡ ಮಾಡಬಹುದು. ಅದಕ್ಕೆ ತಕ್ಕ ಉತ್ತರವನ್ನು ಕೊಡುವಂಥ ಕೆಲಸ ಇವತ್ತು ನಮ್ಮ ಸೇನೆ ಮಾಡ್ತಾ ಉಂಟು. ಇದು ಶ್ಲಾಘನೀಯ ಕಾರ್ಯ. ಇಂಥ ಕಾರ್ಯದಲ್ಲಿ ಸಮಸ್ತ ಭಾರತೀಯನು ಕೂಡ ಒಂದೇ ಮನಸ್ಸಿನ ಒಗ್ಗಟ್ಟಿನಿಂದ ಏಕ ಮನಸ್ಸಿನಿಂದ ಸೈನಿಕರಿಗೆ ಸ್ಥೈರ್ಯವನ್ನು ತುಂಬುವ ಕೆಲಸವನ್ನು ಮಾಡಬೇಕು ಅಂತ ನಮ್ಮ ಆದ್ಯ ಕರ್ತವ್ಯ ಎಂಬ ಮಾತನ್ನು ಹೇಳಲಿಕ್ಕೆ ತುಂಬ ಈ ಸಂದರ್ಭದಲ್ಲಿ ಸಂತೋಷ ಪಡ್ತಾ ಇದ್ದೇನೆ. ನಾನು ಪ್ರತಿ ಕ್ಷಣದಲ್ಲಿ ಹೇಳುವ ಮಾತು, ನಾವು ದೇಶಭಕ್ತಿಯನ್ನು ಉದ್ದೀಪನಗೊಳಿಸಬೇಕು, ಅದೇ ರೀತಿ ಪ್ರಜಾಪ್ರಭುತ್ವ ಮೌಲ್ಯವರ್ಧನೆ ಮಾಡಬೇಕು ಎಂಬ ಮಾತನ್ನು ಹೇಳ್ತಾ ಇದ್ದೇನೆ. ಇವಾಗ ದೇಶಭಕ್ತಿಯ ಉದ್ದೀಪನ ಎಷ್ಟು ಜನರಲ್ಲಿ ಆಗಿದೆ ಎಂಬುದನ್ನು ನಾವು ಸಮಸ್ತ ಮಾಧ್ಯಮದ ಮೂಲಕ ತಿಳಿಬೋದು. ಅದೇ ರೀತಿ ಈಗ ನನ್ನ ಸಂಸಾರ, ನನ್ನ ಮಾವನವರು ದೇಶಭಕ್ತ NS ಕಿಲೆ ಅವರು ದೇಶಕ್ಕಾಗಿ ಪ್ರಾಣವನ್ನು ಕೊಟ್ಟವರು ಸ್ವಾತಂತ್ರ್ಯಕ್ಕೆ. ಈಗ ನನ್ನ ಮಗಳ ಗಂಡ ದುರ್ಗಾ ಪ್ರಸಾದ್ ಇವರು ಕೂಡ DRDOದಲ್ಲಿ ಕೆಲಸ ಮಾಡ್ತಾರೆ. DRDO ಅಂದರೆ ಡಿಫೆನ್ಸ್ ರಿಸರ್ಚ್ ಡೆವಲಪ್ಡ್ ಆರ್ಗನೈಸೇಷನ್. ಯುದ್ಧಕ್ಕೆ ಬೇಕಾಗುವಂಥ ಸಾಮಗ್ರಿಗಳನ್ನು ಕೊಡೋದು, ಹೊಸ ಯುದ್ಧ ವಿಮಾನಗಳನ್ನು ತಯಾರಿ ಮಾಡೋದು, ಅಂಥ ಒಂದು ದೇಶ ಭಕ್ತಿಯ ಕೆಲಸದಲ್ಲಿ ನಮ್ಮ ಸಂಸಾರ ಕೊಂಡಿದೆ. ಆ ಮೂಲಕವಾಗಿ ನನಗೆ ಕೂಡ ದೇಶಭಕ್ತಿಯ ನಮ್ಮ ಸಂಸಾರ ಮಾಡುವ ಕೆಲಸದಲ್ಲಿ ತುಂಬ ಗೌರವ ಇದೆ. ಅದನ್ನು ಮುಂದುವರಿಸಿ ಹೋಗಲಿಕ್ಕೆ ಅವರಿಗೆಲ್ಲರಿಗೂ ಆತ್ಮಶಕ್ತಿ, ಆತ್ಮಗೌರವ ಸಿಗಲಿ ಎಂದು ಪ್ರಾರ್ಥಿಸ್ತಾ ಇದ್ದೇನೆ. ಪಹಲ್ಗಾಮ್ ದಾಳಿಯಲ್ಲಿ ಪಾಕಿಸ್ತಾನದ ಉಗ್ರಗಾಮಿಗಳು ಮೊನ್ನೆ ತಾನೇ 26 ಜನ ನಮ್ಮ ಭಾರತ ದೇಶದ ಪ್ರಜೆಗಳನ್ನು, ಬಹುಶಃ ಅವರು ಕಾಶ್ಮೀರಕ್ಕೆ ಪ್ರವಾಸಿಗಳಾಗಿ ಹೋದಂಥ ಸಂದರ್ಭದಲ್ಲಿ ಉಗ್ರಗಾಮಿಗಳು ಬಂದು ಅವರನ್ನು ಅಟ್ಯಾಕ್ ಮಾಡುವುದರ ಮುಖಾಂತರ 26 ಮಂದಿ ಪ್ರವಾಸಿಗರನ್ನು ಕೊಂದಂತಹ ಒಂದು ಖೇದಕರವಾದಂತಹ ಸಂದರ್ಭದಲ್ಲಿ ಭಾರತ ದೇಶಕ್ಕೆ ಅನಿವಾರ್ಯವಾಗಿ ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡುವಂತಹ ಒಂದು ಅನಿವಾರ್ಯತೆ ಬಂತು. ಬಹುಶಃ ಏನಿವತ್ತು ಶತ್ರು ದೇಶ ಅಂತ ಹೇಳಿ ಮೊದಲಿನಿಂದಲೇ ಭಾರತ ದೇಶಕ್ಕೆ ಆಗಾಗ ಉಗ್ರಗಾಮಿಗಳ ಮುಖಾಂತರ ದಾಳಿಯನ್ನು ಮಾಡುವುದರ ಮುಖಾಂತರ ಇವತ್ತು ಭಾರತ ದೇಶದ ತಾಳ್ಮೆಯನ್ನು ಪರೀಕ್ಷಿಸಲು ಬಂದಂತಹ ಉಗ್ರಗಾಮಿಗಳಿಗೆ ಹಾಗೂ ಪಾಕಿಸ್ತಾನ ದೇಶಕ್ಕೆ ಬಹುಶಃ ಬಹಳಷ್ಟು ದಿಟ್ಟತನವಾದಂತಹ ಯೋಧರ ಮುಖಾಂತರ ದಿಟ್ಟತನದಿಂದ ಪಾಕಿಸ್ತಾನಕ್ಕೆ ಕೇವಲ 20 ನಿಮಿಷಗಳಲ್ಲಿ ಮೊನ್ನೆ ತಾನೇ ದಾಳಿ ಮಾಡುವುದರ ಮುಖಾಂತರ ಪಾಕಿಸ್ತಾನದ ಉಗ್ರಗಾಮಿ ತಾಣವನ್ನು ಭಾರತ ದೇಶ ಕೇವಲ 20 ನಿಮಿಷದ ಮುಖಾಂತರ ಅವರ ಉಗ್ರಗಾಮಿಗಳ ತಾಣವನ್ನು ನಾಶ ಮಾಡುವುದರ ಮುಖಾಂತರ ಪ್ರಥಮವಾಗಿ ಸಿಂಧೂರ ದಾಳಿ ಎಂಬ ಹೆಸರಿನಿಂದ ಏನಿವತ್ತು ಮಹಿಳೆಯರಿಗೆ, ಭಾರತ ದೇಶದ ಮಹಿಳೆಯರಿಗೆ ಯಾವ ರೀತಿಯಲ್ಲಿ ಅನ್ಯಾಯವನ್ನು ಮಾಡುವುದರ ಮುಖಾಂತರ ಇವತ್ತು ಭಾರತ ದೇಶದ ಪ್ರವಾಸಿಗರನ್ನು ಕೊಂದರು. ಅದಕ್ಕಾಗಿ ಇವತ್ತು ಉತ್ತಮವಾದಂತಹ ಒಂದು ಹೋರಾಟವನ್ನು ಮಾಡುವುದರ ಮುಖಾಂತರ ಇಡೀ ವಿಶ್ವಕ್ಕೆ ಮಾದರಿಯಾಗಿ ಭಾರತದಲ್ಲಿರುವಂತಹ ಸರ್ವ ವೆಪನ್ಸ್ಗಳನ್ನು ಉಪಯೋಗಿಸುವುದರ ಮುಖಾಂತರ ಇವತ್ತು ಪಾಕಿಸ್ತಾನವನ್ನು ನಾಶ ಮಾಡಲು ಭಾರತ ಇವತ್ತು ಯುದ್ಧ ತಯಾರಿಯಲ್ಲಿ ಇವತ್ತು ದಿಟ್ಟತನದಿಂದ ಹೋರಾಟ ಮಾಡುವುದರ ಮುಖಾಂತರ ಇದಕ್ಕೆ ಇವತ್ತು ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಇವತ್ತು ಜಾತಿ ಮತ ಭೇದವನ್ನು ಬಿಟ್ಟು, ರಾಜಕೀಯವನ್ನು ಬಿಟ್ಟು, ಬಹುಶಃ ಇವತ್ತು ಕೆಲವರು ಸಾಮಾಜಿಕ ಜಾಲತಾಣದಲ್ಲಿ ಸ್ಟೇಟಸ್ಗಳನ್ನು ಹಾಕುವುದರ ಮುಖಾಂತರ ತಮ್ಮ ದೇಶ ಪ್ರೇಮವನ್ನು ತೋರಿಸ್ತಾ ಇದ್ದಾರೆ. ಆದರೆ ದೇಶ ಪ್ರೇಮ ಎಂಬುದು ಪ್ರತಿಯೊಬ್ಬರ ಹೃದಯದಿಂದ ಕೂಡಿ ಬರಬೇಕು. ಇವತ್ತು ನಾವು ಎಲ್ಲರೂ ಬಹುಶಃ ಬಹಳಷ್ಟು ಸಂತೋಷ ಆಗ್ತಾ ಇದೆ ಅಂತ ಹೇಳಿದರೆ, ದೇಶವು ಇವತ್ತು ಒಗ್ಗೂಡುವುದರ ಮುಖಾಂತರ ಎಲ್ಲರೂ ಇವತ್ತು ರಾಜಕೀಯ ರಹಿತವಾಗಿ ಇಡೀ ಪಾಕಿಸ್ತಾನವನ್ನು, ಶತ್ರು ದೇಶವನ್ನು ಸರ್ವನಾಶ ಮಾಡಬೇಕೆಂಬ ಪಣ ತೊಡುವುದರ ಮುಖಾಂತರ ಇಡೀ ಭಾರತ ದೇಶವೇ ಎದ್ದು ನಿಂತಿದೆ. ಬಹುಶಃ ಇವತ್ತು ಯುದ್ಧದಂಥ ಸಂದರ್ಭದಲ್ಲಿ ನಮ್ಮನ್ನು ಕರೆದರೂ ಕೂಡ ನಾವು ಇವತ್ತು ಯುದ್ಧಕ್ಕೆ ರೆಡಿಯಾಗಿ, ಪ್ರತಿಯೊಬ್ಬ ಪ್ರಜೆಯು ಯುದ್ಧಕ್ಕೆ ರೆಡಿಯಾಗುವುದರ ಮುಖಾಂತರ ಇವತ್ತು ನಮ್ಮ ದೇಶ ಪ್ರೇಮವನ್ನು ಮಾಡುವುದರ ಮುಖಾಂತರ ಇವತ್ತು ಭಾರತದ ಲೆಫ್ಟಿನೆಂಟ್ ಕಮಾಂಡರ್ ಸೋಫಿಯಾ ಕುರೇಶಿ ಅವರ ಮುಖಾಂತರ ಬಹುಶಃ ನನಗೆ ಅನಿಸ್ತಾ ಇರುವುದು, ಪಾಕಿಸ್ತಾನಕ್ಕೆ ಮಹಿಳಾ ಕಮಾಂಡರ್ಗಳ ಮುಖಾಂತರ ಉತ್ತರ ಕೊಡಬಹುದು, ಪುರುಷ ಕಮಾಂಡರ್ಗಳ ಅಗತ್ಯ ಇಲ್ಲ ಅಂತ ಕಾಣ್ತಾ ಇದೆ. ಯಾಕೆಂತ ಹೇಳಿದರೆ ಪಾಕಿಸ್ತಾನವನ್ನು ಸರ್ವನಾಶ ಮಾಡಲಿಕ್ಕೆ ಕೇವಲ 24 ಗಂಟೆಗಳ ಅವಧಿ ಸಾಕಂತ ಹೇಳೋದಕ್ಕೆ ಈಗಾಗಲೇ ಭಾರತ ದೇಶ ತೋರಿಸಿಕೊಟ್ಟಿದೆ. ಅದಕ್ಕಾಗಿ ನಾವೆಲ್ಲರೂ ದೇಶ ಪ್ರೇಮವನ್ನು ತೋರಿಸೋದ್ರ ಮುಖಾಂತರ ನಾವು ಇವತ್ತು ಯುದ್ಧದಲ್ಲಿ ನಾವು ಕೂಡ ಪಾಲ್ಗೊಳ್ಳುವ ಅಂತ ಹೇಳ್ತಾ, ಇವತ್ತು ಭಾರತ ದೇಶ ಇದರಲ್ಲಿ ವಿಜಯ ಆಗಲಿ. ಇವತ್ತು ನಾವೆಲ್ಲ ಮಸೀದಿಗಳಲ್ಲಿ ಕೂಡ ಯುದ್ಧಕ್ಕೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಅದು ಅಲ್ಲದೆ ಯಾರು ತನ್ನ ದೇಶವನ್ನು ಪ್ರಾರ್ಥಿಸ್ತಾನೋ ಅವನು ನಿಜವಾದಂತಹ ಅವರ ಮುಸಲ್ಮಾನ್ ಅಂತ ಹೇಳೋದನ್ನು ಪ್ರವಾದಿಯವರು ಕಲಿಸಿದರ ಮುಖಾಂತರ ನಾವು ಇವತ್ತು ದೇಶಕ್ಕೆ ಬೇಕಾಗಿ ಹೋರಾಡುವಂತ ಹೇಳ್ತಾ ಈ ಒಂದು ಅವಕಾಶಕ್ಕೆ ಧನ್ಯವಾದವನ್ನು ಹೇಳ್ತೇನೆ. ಕಳೆದ 2 ದಿವಸಗಳಿಂದ ನಾವು ಯುದ್ಧದ ಒಂದು
ಪರಾಕ್ರಮವನ್ನು ನಾವು ಭಾರತೀಯ ಸೈನಿಕರ ಪರಾಕ್ರಮವನ್ನು ನೋಡಿದ್ದೇವೆ. ಬಹುಶಃ ಇದೊಂದು ಪಹಲ್ಗಾಮ್ನಲ್ಲಿ ನಡೆದಂತಹ ಒಂದು ಭಯೋತ್ಪಾದನೆಯ ಕೃತ್ಯಕ್ಕೆ ಭಾರತ ಅದನ್ನು ಸಮರ್ಥವಾಗಿ ಸೈನಿಕರ ಮುಖಾಂತರ ಉತ್ತರ ನೀಡಿದೆ. ಇದು ಭಯೋತ್ಪಾದನೆಯ ವಿರುದ್ಧ ನಡೆದಂಥ ಒಂದು ಸಂಗ್ರಾಮ. ಈ ಸಂಗ್ರಾಮ ಯಾವಾಗ ಭಯೋತ್ಪಾದನೆ ಕೊನೆಗೊಳ್ಳುತ್ತದೆ ಆವಾಗ ಈ ಸಂಗ್ರಾಮದ ನಿಜವಾದ ಅರಿವು ಮೂಡುತ್ತದೆ. ಅಂದರೆ ಇಲ್ಲಿ ನಾವು ನೋಡಬೇಕಾದಂತೂ 2 ದಿವಸಗಳಿಂದ ನಮ್ಮ ಸೈನಿಕರ ವೀರಾವೇಶ. ಭಾರತದ ನೆಲದಲ್ಲಿ ನಿಂತು ಅವರು ಭಯೋತ್ಪಾದನೆಯ ಅಡಗುತಾಣಗಳಿಗೆ ಗುರಿಯಿಟ್ಟು ಅದನ್ನು ನೆಲಸಮ ಮಾಡಿ ಧ್ವಂಸ ಮಾಡಿದಂಥ ಈ ಒಂದು ಕೆಲಸ ನಿಜವಾಗಿಯೂ ಶ್ಲಾಘನೀಯ. ಅದರಲ್ಲೂ ಆ ವೀರ ವನಿತೆಯರು ಕೂಡ ಹೋರಾಡಿದಂತಹ ಒಂದು ಕಿಚ್ಚನ್ನು ನೋಡುವಾಗ ಭಾರತದ ಸೈನಿಕರು ಪ್ರಪಂಚದಲ್ಲಿ ಅತ್ಯುತ್ತಮವಾದಂತಹ ಒಂದು ಕಿಚ್ಚಿನಿಂದ ಹೋರಾಡುವಂಥವರು. ಅಂತಹ ಸೈನಿಕರಿಗೆ ನಾವು ಇವತ್ತು ನೈತಿಕವಾಗಿ ಹಾಗೂ ಅವರ ಎಲ್ಲ ಶ್ರಮಗಳಿಗೆ ಪೂರಕವಾಗಿ ನಿಂತು ಈ ದೇಶದ ವಾಸಿಗಳೆಲ್ಲ ಅವರ ಜೊತೆಯಲ್ಲಿ ನಿಲ್ಲಬೇಕಂತ ಪರಿಸ್ಥಿತಿ ಬಂದಿದೆ. ಯಾವುದೇ ಒಂದು ಕ್ಷಣ ಬಂದರೂ, ಯಾವುದೇ ರೀತಿಯಾದಂಥ ಆರ್ಥಿಕ ಪರಿಸ್ಥಿತಿ ಬಂದರೂ ಕೂಡ ಸೈನಿಕರ ಪರವಾಗಿ, ದೇಶದ ಪರವಾಗಿ ನಾವೆಲ್ಲ ಒಗ್ಗಟ್ಟಾಗಿ ಈ ಒಂದು ಭಯೋತ್ಪಾದನೆಯ ಪಿಡುಗಿನ ವಿರುದ್ಧ ಸಂಗ್ರಾಮವನ್ನು ಸಾರಿರುವಂತಹ ದೇಶದ ಪ್ರಧಾನಮಂತ್ರಿಗೆ, ಎಲ್ಲ ಆ ಸೈನಿಕರಿಗೆ ನಿಮ್ಮೆಲ್ಲ ಎಲ್ಲ ಬೆಂಬಲವನ್ನು ನಾವು ಕೊಡಬೇಕಂತ ಈ ಮೂಲಕ ತಿಳಿಸ್ತೇನೆ. ಕಳೆದ 2-3 ದಿವಸಗಳಿಂದ ಭಾರತ ಪಾಕಿಸ್ತಾನದ ನಡುವೆ ಒಂದು ಯುದ್ಧದ ಸಂದರ್ಭ ಸೃಷ್ಟಿಯಾಗಿರುವಂಥದ್ದಕ್ಕನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಇದೊಂಥರ ಹೇಗಾಗಿದೆ ಅಂತಂದರೆ, ತನ್ನ ತಲೆಯ ಮೇಲೆ ತಾನೇ ಪಾಕಿಸ್ತಾನ ಬಹಳ ದೊಡ್ಡ ಕಲ್ಲೊಂದನ್ನು ಎತ್ತಿ ಹಾಕ್ಕೊಂಡಾಗ ಆಗಿದೆ. ಯಾತಕ್ಕೆ ಅಂತಂದರೆ, ಅದಾಗಲೇ ಪಾಕಿಸ್ತಾನ ತನ್ನ ಆರ್ಥಿಕವಾದಂತಹ ಸ್ಥಿತಿಯಿಂದಾಗಿ, ತನ್ನ ರಾಜತಾಂತ್ರಿಕ ವ್ಯವಸ್ಥೆಯಲ್ಲಿ ಎಲ್ಲ ನೆಲೆಯಲ್ಲಿ ಅದು ಮೂಲೆಗುಂಪಾಗ್ತಾ ಬಂದಿತ್ತು. ಅದರಲ್ಲೂ ಆರ್ಥಿಕ ಸ್ಥಿತಿ ಹೇಳತೀರದ ಪರಿಸ್ಥಿತಿಗೆ ಬಂದಿತ್ತು. ಇಂತಹ ಸಂದರ್ಭದಲ್ಲಿ ಜಗತ್ತಿನ ಅತ್ಯಂತ ದೊಡ್ಡ ಸಶಕ್ತ ರಾಷ್ಟ್ರವಾಗಿ ಮೂಡಿ ಬರ್ತಾ ಇರುವಂತಹ, ಜಗತ್ತಿನ 4ನೇ ಆರ್ಥಿಕತೆಯಾಗಿರುವಂತಹ, ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ, ಅತ್ಯಂತ ಉತ್ಕೃಷ್ಟ ಮಿಲಿಟರಿ ವ್ಯವಸ್ಥೆ ಹೊಂದಿರುವಂತಹ ಭಾರತದ ಮೇಲೆ ಅನಗತ್ಯವಾಗಿ ಸವಾರಿ ಮಾಡೋದಕ್ಕೆ ಬಂದು ಈಗ ತಾನು ಹೊಡೆತ ತಿಂತಾ ಇದೆ. ಒಂದು ರೀತಿಯಲ್ಲಿ ಪಾಕಿಸ್ತಾನ ಏನು ಮಾಡಲಿಕ್ಕೆ ಹೊರಟಿತ್ತು ಅಂತಂದರೆ, ಭಾರತದ ಸಾರ್ವಭೌಮತ್ವದ ಮೇಲೆ ಪ್ರಹಾರ ಮಾಡೋದಕ್ಕೆ ಹೊರಟಿತ್ತು. ಪಹಲ್ಗಾಮ್ನಲ್ಲಿ ಅದು ಮಾಡಿದ ಆ ಬರ್ಬರ ಕೃತ್ಯ ಖಂಡಿತವಾಗಿಯೂ ಭಾರತಕ್ಕೊಂದು ಚಾಲೆಂಜ್ ಆಗಿ ನೀಡಿದ್ದು ಅಂತ ಹೇಳೋದ್ರಲ್ಲಿ 2 ಮಾತೇ ಇಲ್ಲ. ಭಾರತ ಇದಕ್ಕೆ ಉತ್ತರ ಕೊಡುವ ಎಲ್ಲ ಸಾಮರ್ಥ್ಯವನ್ನು ಹೊಂದಿದೆ. ಅದು ಈಗ ಅಂತಲ್ಲ, 1947ರಲ್ಲಿ ಭಾರತ ಪಾಕಿಸ್ತಾನ ಇಬ್ಬಾಗ ಆದ ನಂತರ ನಡೆದಂಥ ಅಷ್ಟೂ ಯುದ್ಧಗಳಲ್ಲಿ ಭಾರತ ಸರಿಯಾದ ಉತ್ತರವನ್ನು ಕೊಟ್ಟಿದೆ ಮತ್ತು ಯಾವತ್ತೂ ಆ ಶಕ್ತಿಯನ್ನು ಭಾರತ ಹೊಂದಿದೆ. ಈ ಹಿಂದೆ ಆದರೆ ಏನಾಗಿತ್ತು ಅಂತಂದರೆ, ಹಿಂದೆಯೇ ಇದಕ್ಕೊಂದು ಇತ್ಯರ್ಥ ಮಾಡಿ ಬಿಡ್ಬೋದಾಗಿತ್ತು. ಆದರೆ ಅಂದಿನ ನಾಯಕತ್ವ ಯಾಕೋ ಅದನ್ನು ಇತ್ಯರ್ಥ ಮಾಡುವ ಹಂತಕ್ಕೆ ಹೋಗಿರಲಿಲ್ಲ. ಆದರೆ ಈ ಹೊತ್ತಿಗೆ ಇಲ್ಲಿಯ ನಾಯಕತ್ವ ಕೂಡ ಇದಕ್ಕೊಂದು ಇತ್ಯರ್ಥ ಮಾಡಬೇಕು ಹೇಳುವಂಥ ಒಂದು ಸ್ಪಷ್ಟವಾದ ಯೋಚನೆಯನ್ನು ಹೊಂದಿಕೊಂಡುಂಟು. ಆ ಕಾರಣಕ್ಕೆ ಈ ಸರ್ತಿ ಚೆನ್ನಾಗಿ ಬೀಳ್ತಾ ಉಂಟು ಪಾಕಿಸ್ತಾನಕ್ಕೆ. ಈಗಾಗಲೇ ನಾವು ನೋಡ್ತಾ ಇದ್ದೇವೆ, ಪಾಕಿಸ್ತಾನದ ಎಲ್ಲ ಕೇಂದ್ರಗಳು ಇವತ್ತು ಛಿದ್ರ ಆಗ್ತಾ ಇವೆ, ಶಕ್ತಿ ಕೇಂದ್ರಗಳು ಛಿದ್ರ ಆಗ್ತಾ ಇವೆ, ಭಯೋತ್ಪಾದಕ ಸೆಂಟರ್ಗಳು ಏನಿವೆ ಅದು ಛಿದ್ರ ಆಗ್ತಾ ಇದೆ. ಇದು ನಾವು ಊಹಿಸಿದ ಸಂಗತಿ, ಇದೇನು ಹೊಸದಾದ ಸಂಗತಿ ಅಲ್ಲ. ಹೀಗಾಗುತ್ತದೆ ಅಂತ ನಮಗೆ ಮೊದಲೇ ಗೊತ್ತಿತ್ತು ಮತ್ತು ಜಗತ್ತಿಗೆ ಇದು ಗೊತ್ತಿತ್ತು. ಮತ್ತು ಭಾರತ ಇವತ್ತು ರಾಜತಾಂತ್ರಿಕವಾಗಿ ಎಷ್ಟು ಬಲಿಷ್ಠವಾಗಿದೆ ಅಂತಂದರೆ, ಇವತ್ತು ಚೀನಾ ಕೂಡ ತಾನು ಪಾಕಿಸ್ತಾನದ ಜೊತೆಗಿದ್ದೇನೆ ಅಂತ ಹೇಳ್ತಾ ವಿನಃ ಅದರ ಜೊತೆಗೆ ನೇರವಾಗಿ ಯುದ್ಧದಲ್ಲಿ ಭಾಗಿಯಾಗೋದಕ್ಕೆ ಬರ್ತಾ ಇಲ್ಲ. ಅಮೇರಿಕ, ಇಸ್ರೇಲು, ಜಪಾನು, ನೇಪಾಳದಂಥ ರಾಷ್ಟ್ರಗಳು ಕೂಡ ಇವತ್ತು ನಾವು ಭಾರತದೊಂದಿಗಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಇದು ಭಾರತ ರಾಜತಾಂತ್ರಿಕವಾಗಿ ಎಷ್ಟು ಸಶಕ್ತವಾಗಿದೆ ಅಂತ. ಸೌದಿ ಅರೇಬಿಯಾದ ಮಿನಿಸ್ಟ್ರಿಗೆ ಯುದ್ಧ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ನಮ್ಮಲ್ಲಿಗೆ ಬರ್ತಾರೆ, ಭೇಟಿಯಾಗ್ತಾರೆ. ಸೊ ಇದೆಲ್ಲ ಏನನ್ನು ತೋರಿಸ್ತಾ ಇದೆ ಅಂತಂದರೆ, ರಾಜತಾಂತ್ರಿಕವಾಗಿಯೂ ಕೂಡ ಭಾರತ ತುಂಬ ಬಲಿಷ್ಠವಾಗಿದೆ, ಪ್ರಾಪಂಚಿಕವಾಗಿ ಆರ್ಥಿಕವಾಗಿಯೂ ಬಲಿಷ್ಠವಾಗಿದೆ. ಇಂಥ ರಾಷ್ಟ್ರವನ್ನು ಎದುರು ಹಾಕಿಕೊಂಡು ತನ್ನ ಗುಂಡಿಯನ್ನು ಪಾಕಿಸ್ತಾನ ತಾನೇ ತೋಡ್ಕೊಳ್ತಾ ಇದೆ ಅಂತ ಹೇಳೋದ್ರಲ್ಲಿ 2 ಮಾತೇ ಇಲ್ಲ ಅಂತ. ದೇಶದ ಸಮಗ್ರತೆ ಮತ್ತು ಸಾರ್ವಭೌಮತೆಯ ದೃಷ್ಟಿಯಲ್ಲಿ ದೇಶದ ಆಡಳಿತದ ಚುಕ್ಕಾಣಿಯನ್ನು ಹಿಡಿದಿರತಕ್ಕಂಥ ಹಿರಿಯರು ತಗೊಂಡ ದಿಟ್ಟ ನಿರ್ಧಾರವನ್ನು ನಾವು ಸ್ವಾಗತಿಸ್ತೇವೆ. ಈ ನಿಟ್ಟಿನಲ್ಲಿ ನಮ್ಮ ಭಾರತೀಯ ಸೈನ್ಯದ ಸೈನಿಕರು, ರಕ್ಷಣಾ ತಂಡದ ಎಲ್ಲ ಮುಖ್ಯಸ್ಥರು ಹಾಗೂ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳು ಮತ್ತು ಅವರ ರಾಜತಾಂತ್ರಿಕ ತಂಡದ ಎಲ್ಲ ಸದಸ್ಯರು, ಇವರೆಲ್ಲರಿಗೂ ಕೂಡ ಯಶಸ್ಸು, ಧೈರ್ಯ ಮತ್ತು ಯುದ್ಧ ವಿಜಯವನ್ನು ಪ್ರಾಪ್ತಿ ಮಾಡುವಂತೆ ಶ್ರೀ ದೇವರಲ್ಲಿ ನಾವು, ನಮ್ಮ ವಿದ್ಯಾರ್ಥಿಗಳು, ಪೋಷಕರು, ನಮ್ಮ ವಿವೇಕಾನಂದ ಬಳಗದ ಸಮಸ್ತರು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ವಿದ್ಯಾರ್ಥಿಗಳು ಮತ್ತು ಪೋಷಕರು
ನಾವೆಲ್ಲರೂ ಸೇರಿ ಒಂದು ನಿರ್ಣಯವನ್ನು ಕೈಗೊಂಡಿದ್ದೇವೆ. ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಂಜೆ ನಮ್ಮ ಮನೆಗಳಲ್ಲಿ ಸಂಬಂಧಿತ ಎಲ್ಲರ ಶ್ರೇಯೋಭಿವೃದ್ಧಿಗಾಗಿ ಪ್ರಾರ್ಥನೆಯನ್ನು ನಮ್ಮ ನಿತ್ಯದ ಪ್ರಾರ್ಥನೆಯೊಂದಿಗೆ ವಿಶೇಷವಾಗಿ ಜೋಡಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದೇವೆ. ಈ ಕೈಂಕರ್ಯದಲ್ಲಿ ತೊಡಗಿಸಿಕೊಂಡಿರತಕ್ಕಂಥ ಸೈನಿಕರು ಮತ್ತು ಅವರ ಕುಟುಂಬ ವರ್ಗದವರು ಮತ್ತು ಅವರ ಎಲ್ಲ ಸಂಬಂಧಿಕರು ಮತ್ತು ಸಮಸ್ತ ದೇಶವಾಸಿಗಳು ನಾವೆಲ್ಲರೂ ಅವರ ಶ್ರೇಯೋಭಿವೃದ್ಧಿಗಾಗಿ ನಿತ್ಯ ಪ್ರಾರ್ಥನೆಯನ್ನು ಮಾಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಒಟ್ಟಾರೆಯಾಗಿ ಈ ಸಂದಿಗ್ಧ ಕಾಲದ ಕೊನೆಯಲ್ಲಿ ನಾವು ವಿಶ್ವಗುರುಗಳಾಗಿ ಗುರುವಾಗಿ ಮೂಡಿಬರುವಂತೆ ಶ್ರೀದೇವರು ನಮ್ಮೆಲ್ಲರಿಗೂ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಭಾರತಾಂಬೆಯ ಮಕ್ಕಳಿಗೆ ಮತ್ತೊಮ್ಮೆ ನಾನು ನಮಸ್ಕಾರ ಹೇಳ್ತಾ, ಮೊನ್ನೆ ನಡೆದಂಥ ಪಹಲ್ಗಾಮ್ ಒಂದು ಏನು ಅಟ್ಯಾಕ್ ಇತ್ತ, ಪಾಕಿಸ್ತಾನಿಯ ಒಂದು ಕುತಂತ್ರದಿಂದ 26 ಜನರ, ಅದು ಕೂಡ ಎಲ್ಲ ನನ್ನ ಭಾರತಾಂಬೆಯ ಮಕ್ಕಳಿಗೆ ನಮನವನ್ನು ಹೇಳುತ್ತಾ, ಮೊನ್ನೆ ನಡೆದಂಥ ಕಾಶ್ಮೀರದಲ್ಲಿ ಪಹಲ್ಗಾಮದಲ್ಲಿ ಭಯೋತ್ಪಾದಕರ ಒಂದು ಕುತಂತ್ರದಿಂದ 26 ಜನರ ಒಂದು ಮಾರಣ ಹೋಮ ಮಾಡಿದಂಥ ಭಯೋತ್ಪಾದಕರಿಗೆ ಸರಿಯಾದ ಒಂದು ಪಾಠವನ್ನು ಕಲಿಸುವ ಒಂದು ನಿಟ್ಟಿನಲ್ಲಿ ನಾವು ಇವಾಗ ಇದ್ದೇವೆ. ಏಕೆಂದರೆ ನಾವು ಇಷ್ಟ ತನಕ ಪಾಕಿಸ್ತಾನದವರ ಕುತಂತ್ರದಿಂದ ಇವತ್ತು ನಾಳೆ ಅಂತ ಹೇಳಿ ಅವರನ್ನು ನಾವು ಶಾಂತಿಯಿಂದ ಹೋಗ್ತಾ ಇದ್ದೆವು. ನಮ್ಮ ಸೈನಿಕರು ಶಾಂತಿಯಿಂದ, ಎಲ್ಲ ನಮ್ಮ ಸೈನಿಕರಾಗಲಿ ರಾಜಕೀಯದ ಯಾವುದೇ ಇದರಲ್ಲಿ ಪಕ್ಷದವರಾಗಲಿ ನಾವು ಶಾಂತಿಯಿಂದ ಹೋಗ್ತಿದ್ದೆವು. ಆದರೆ ಆ ಶಾಂತಿಗೆ ಒಂದು ಅಂತ್ಯ ಆಡುವಂಥ ಸಂದರ್ಭ ಈಗ ಆಗಿದೆ. ಯಾಕೆಂದರೆ ಇನ್ನು ಮುಂದಕ್ಕೂ ಕೂಡ ಇದನ್ನು ಬೆಳೆಯಲಿಕ್ಕೆ ಬಿಟ್ಟರೆ ನಮ್ಮ ಪರಿಸರದಲ್ಲಿ ಯಾವಾಗ ಭಯೋತ್ಪಾದಕರು ಬಂದು ನಮ್ಮನ್ನು ಇದು ಮಾಡ್ತಾರೆ ಅಂತ ನಮಗೆ ಸಾಧ್ಯ ಇಲ್ಲ. ಯಾಕೆಂದರೆ ಅವರ ಅಂತ್ಯ ಆಡಬೇಕ ಒಂದು ಸಂದರ್ಭ ಇವಾಗ ಬಂದಿದೆ. ನಾನು ಮೊಟ್ಟ ಮೊದಲಿಗೆ ನಮ್ಮ ಭಾರತೀಯ ಯೋಧರಿಗೆ ನಾನು ನಮನಗಳನ್ನು ಹೇಳುತ್ತೇನೆ. ಅವರ ಒಂದು ಪರಾಕ್ರಮದಿಂದ ಇವತ್ತು ಏನೋ ಪಹಲ್ಗಾಮ್ನಲ್ಲಿ ನಡೆದಂಥ ಭಯೋತ್ಪಾದಕರ ಅವರ ಹುಟ್ಟಡಗಿಸುವುದರಿಂದ ಮೊನ್ನೆ ನಡೆದಂಥ ಭಯೋತ್ಪಾದಕರ ಅಲ್ಲಲ್ಲಿ ಅವರನ್ನು ಎಲ್ಲಿ ಅಟ್ಟಡಿಸಿ ಕೊಲ್ಲುವಂಥ ಕೆಲಸ, ಆ ನಂತರ ಇವಾಗ ನಿನ್ನೆಯಿಂದ ಆಗುವಂಥ ಭಾರತ ಮತ್ತು ಪಾಕಿಸ್ತಾನದಲ್ಲಿ ನಿನ್ನೆಯಿಂದ ಆಗುವಂಥ ಎಲ್ಲ ಭಾರತದ ಯೋಧರಿಗೆ ನಾನು ಆ ದೇವರ ಅನುಗ್ರಹ ಇರಲಿ. ಅವರ ಒಂದು ಕಡೆಯಿಂದ ಆರೋಗ್ಯ, ಒಂದು ಕಡೆಯಿಂದ ಅವರಿಗೆ ಆತ್ಮಸ್ಥೈರ್ಯ, ಮತ್ತೊಂದು ಕಡೆಯಿಂದ ಅವರಿಗೆ ಎಲ್ಲರ ಒಂದು ಶಕ್ತಿ ಬಲ ಅವರ ಮೇಲೆ ಇರಲಿ. ಯಾಕೆಂದರೆ ಇದು ಪ್ರಶಸ್ತ ಕಾಲ. ಅವರ ಒಂದು ನಾಟಕಕ್ಕೆ ಅಂತ್ಯ ಮಾಡುವಂಥ ಒಂದು ದಿನ ಹತ್ತಿರ ಆಗ್ತದೆ. ನಾವು ಎಲ್ಲರೂ ಅವರ ಒಟ್ಟಿಗೆ ಸಹಕಾರ ಕೊಡುವ. ನಾನು ಕೂಡ ದೇವರಲ್ಲಿ ಇಷ್ಟೇ ಬೇಡಿಕೊಳ್ತೇನೆ, ಅವರಿಗೆ ಆತ್ಮಸ್ಥೈರ್ಯ, ಆತ್ಮವಿಶ್ವಾಸ ಮತ್ತು ಆರೋಗ್ಯವನ್ನು ತುಂಬಿಸುವಂಥ ಕೆಲಸ ಆ ದೇವರು ಮಾಡಲಿ ಅಂತ ನಾನು ಅವರಿಗೆ ಶುಭ ಹಾರೈಕೆ ಮಾಡ್ತಾಯಿದ್ದೇನೆ. ನಮಸ್ಕಾರ, ನಾನು ಭರತ್ ಪೈ ಅಂತ ಹೇಳಿ ಇಲ್ಲಿ ಶ್ರೀ ಲಕ್ಷ್ಮೀ ಇಂಜಿನಿಯರಿಂಗ್ ಇಂಡಸ್ಟ್ರೀಸ್ ದರ್ಬೆಯಲ್ಲಿ ನಡೆಸ್ತಾ ಇದ್ದೇನೆ ಹಾಗೂ ವಿವೇಕಾನಂದ ಸೆಂಟ್ರಲ್ ಸ್ಕೂಲ್ ಇದರ ಸಂಚಾಲಕನಾಗಿ ಸೇವೆ ಸಲ್ಲಿಸ್ತಿದ್ದೇನೆ. ಮೊನ್ನೆ ಏಪ್ರಿಲ್ 22 ಪಹಲ್ಗಾಮಲ್ಲಿ ಪ್ರವಾಸಿಗರನ್ನು ಗುರಿ ಇಟ್ಟು ಭಯೋತ್ಪಾದನೆ ಕೃತ್ಯ ಆಗಿರೋದು ಎಲ್ಲರಿಗೂ ಗೊತ್ತಿದೆ. ಅದರ ಹಿಂದೆ ಇರುವಂಥ ಕೈಗಳು ನಮಗೆಲ್ಲರಿಗೂ ಗೊತ್ತಾಗಿದೆ. ಅದಕ್ಕೆ ಒಂದು 10 ದಿನ ಬಿಟ್ಟು ಕೇಂದ್ರ ಸರ್ಕಾರವು ತಗೊಂಡ ದಿಟ್ಟ ಕ್ರಮ ನಾವು ಖಂಡಿತ ಅಪ್ರಿಷಿಯೇಟ್ ಮಾಡ್ತೇವೆ, ಬಹಳ ಶ್ಲಾಘನೀಯ. ಅವರಿಗೆ ಅರ್ಥ ಆಗುವಂಥ ಭಾಷೆಯಲ್ಲಿ ಕಲಿಸಿ ಒಂದು ದೊಡ್ಡ ಮೆಸೇಜನ್ನು ಕೊಟ್ಟಿದ್ದಾರೆ ನಮ್ಮ ಪ್ರಧಾನಮಂತ್ರಿಯವರು. ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ನಾವು ವ್ಯಕ್ತಪಡಿಸ್ತೇವೆ. ಬಟ್ ಇದು ಇತ್ತೀಚಿನ ದಿನಗಳಲ್ಲಿ ಅಷ್ಟೊಂದು 2 ಡೇಸಲ್ಲಿ ಬಹಳ ಇಂಟೆನ್ಸ್ ಆಗಿ ಹೋಗ್ತಾ ಇದೆ. ಅಂದರೆ ಸಾಧಾರಣ ಪೂರ್ಣ ಪ್ರಮಾಣದ ಯುದ್ಧ ಆಗುವ ದಾರಿಯಲ್ಲಿ ನಾವಿದ್ದೇವೆ ಅಂತ ನನಗೆ ಕಾಣ್ತಾ ಇದೆ. ಅದು ಯಾರಾದರೂ ವಿ ಡೋಂಟ್ ಎಕ್ಸ್ಪೆಕ್ಟ್ ಈ 21st ಸೆಂಚುರಿಯಲ್ಲಿ ಆ ಪೂರ್ಣ ಪ್ರಮಾಣ ಯುದ್ಧ ಯಾರೂ ಬಯಸೋದಿಲ್ಲ. ಬಿಕಾಸ್ ಲಾಸ್ ಆಫ್ ಲೈಫ್, ಪ್ರಾಪರ್ಟಿ ಆಗೋದು ಯಾರಿಗೂ ಇಷ್ಟ ಇಲ್ಲ. ಇದು ಪಾಕಿಸ್ತಾನವು ಇಟ್ ಹ್ಯಾಸ್ ಟು ರಿಯಲೈಸ್ ದ್ಯಾಟ್ ದ ಅಟ್ಯಾಕ್ ವಾಸ್ ಓನ್ಲಿ ಅಗೇನ್ಸ್ಟ್ ಟೆರರಿಸ್ಟ್. ನೋಡಿ, ಅದನ್ನು ಅರ್ಥ ಮಾಡಿಕೊಂಡು ದೇ ಹ್ಯಾವ್ ಟು ಫಿನಿಶ್ ದ ವಾರ್ ಆ್ಯಂಡ್ ಎಕ್ಸ್ಪೆಕ್ಟ್ ಅ ಗುಡ್ ರಿಲೇಷನ್ಶಿಪ್ ವಿತ್ ಇಂಡಿಯಾ ಅಂತ ನಾವು ಬಯಸ್ತೇವೆ. ಹಾಗೆ ಈ ಯುದ್ಧ ಅಂತ ಹೇಳಿ ಇಲ್ಲಿಂದ ಕೂತ್ಕೊಂಡು ಹೇಳೋದು ಸುಲಭ, ಬಟ್ ಅಲ್ಲಿ ರಿಯಾಲಿಟಿ ನಮ್ಗೆ ಗೊತ್ತು ಹೌ ಮಚ್ ಡಿಫಿಕಲ್ಟ್ ಇಟ್ ಈಸ್ ಫಾರ್ ಅ ಸೋಲ್ಜರ್ ಟು ಡಿಫೆಂಡ್ ಅ ಕಂಟ್ರಿ. ನೋಡಿ, ಇವಾಗಿನ ಈ ಪರಿಸ್ಥಿತಿಯಲ್ಲಿ ನೋಬಡಿ ಎಕ್ಸ್ಪೆಕ್ಟ್ಸ್ ಅ ಲಾಸ್ ಆಫ್ ಲೈಫ್.
ಅಂಥ ಪರಿಸ್ಥಿತಿಯಲ್ಲಿ ಈವನ್ ಐ ಪರ್ಸನಲಿ ವಿಶ್ ಯುದ್ಧ ಆಗೋದು ಬೇಡ ಅಂತ ಐ ಫೀಲ್ ದ್ಯಾಟ್. ಬಟ್ ಪಾಕಿಸ್ತಾನ ಹ್ಯಾಸ್ ಟು ಅಂಡರ್ಸ್ಟ್ಯಾಂಡ್ ದ ಮೆಸೇಜ್ ದ್ಯಾಟ್ ದ ಪ್ರೆಸೆಂಟ್ ಗೌರ್ಮೆಂಟ್ ಅಂಡರ್ ದ ಲೀಡರ್ಶಿಪ್ ಆಫ್ ನರೇಂದ್ರ ಮೋದಿ ಹ್ಯಾಸ್ ಝೀರೋ ಟಾಲರೆನ್ಸ್ ಫಾರ್ ಟೆರರಿಸಮ್. ಅದಕ್ಕೆ ಉತ್ತರ ಇದೆ, ಸರ್ಜಿಕಲ್ ಸ್ಟ್ರೈಕ್. ಅವರು ನಾಳೆ ನಾಡಿದ್ದು ಪುನಃ ಮಾಡಿದ್ರು ಇನ್ ಟೈಮ್ಸ್ ನಾವು ರಿಟರ್ನ್ ಜಾಸ್ತಿ ಕೊಡ್ತೇವೆ ಥ್ರೂ ಸರ್ಜಿಕಲ್ ಸ್ಟ್ರೈಕು. ದೇ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಮೆಸೇಜ್ ಕ್ಲಿಯರ್ಲಿ. ಆ್ಯಂಡ್ ಮತ್ತೊಂದು, ಈ ವಿಷಯದಲ್ಲಿ ನಮ್ಮ ಕೇಂದ್ರ ಸರ್ಕಾರವು ಅದು ಯಾವ ನಿರ್ಧಾರ ತಗೊಳುತ್ತೆ ಅದಕ್ಕೆ ನಮ್ಮ ಎಲ್ಲರ ಸಂಪೂರ್ಣ ಬೆಂಬಲ ಇರಬೇಕಂತ ಕೇಳ್ಕೊಳ್ತೇನೆ. ಅದು ನಮ್ಮ ಬಾಯ್ಕಾಟ್ ಅಂತ ಹೇಳಿ ಅವರು ಇವಾಗ ಪಾಕಿಸ್ತಾನಿಂದ ನಮಗೆ ಈಚೆ ಇಂಪೋರ್ಟ್ ಆಗುವಂಥದ್ದು ಯಾವುದು ಐಟಮ್ ಇರಲಿಕ್ಕಿಲ್ಲ. ಬಟ್ ಕಂಟ್ರೀಸ್ ಸಪೋರ್ಟಿಂಗ್ ಪಾಕಿಸ್ತಾನ್, ಮೇ ಬಿ ಚೈನಾ, ಟರ್ಕಿ, ಅವರಿಗೂ ಏನಾದರೂ ಬ್ಯಾನ್ ದೇರ್ ಪ್ರಾಡಕ್ಟ್ಸ್ ಅಂತ ಏನು ಕರೆ ಕೊಟ್ಟರೆ ಅದಕ್ಕೆ ಸಂಪೂರ್ಣ ಬೆಂಬಲ ನಾವು ನೀಡಬೇಕು. ಮತ್ತು ನಾವು ಈ ಸಂದರ್ಭದಲ್ಲಿ ಆರ್ಮಿಯೊಟ್ಟಿಗೆ, ಅವರ ಕುಟುಂಬದೊಟ್ಟಿಗೆ ನಾವು ಇದ್ದೇವಂತ ಹೇಳಿ ಒಂದು ಈ ಮಾಧ್ಯಮ ಮೂಲಕ ಹೇಳಿಕೆ ನಾನು ಇಷ್ಟಪಡ್ತೇನೆ. ಎನಿ ಸಪೋರ್ಟ್ ಫ್ರಮ್ ಅವರ್ ಸೈಡ್ ಅರೈಸಸ್, ನಮ್ಮ ನ್ಯಾಷನಲ್ ಡ್ಯೂಟಿಗೆ ಎನಿ ಕರೆ ಬಂದರೆ ವಿ ಆರ್ ಆಲ್ ರೆಡಿ ಟು ಸರ್ವ್ ದಿ ನೇಷನ್ ಎಟ್ ಎನಿ ಕಾಸ್ಟ್, ಕೀಪಿಂಗ್ ಅವರ್ ಸಾವರ್ನಿಟಿ, ಟೆರಿಟೋರಿಯಲ್ ಇಂಟಿಗ್ರಿಟಿ ಇನ್ ಮೈಂಡ್. ಅದು ಹೇಳೋಕ್ಕೆ ಇಷ್ಟಪಡ್ತೇನೆ. ಹಾಗೆ ಎಲ್ಲರೂ ನಾವು ಒಗ್ಗೂಡಿ ಈ ವಿಷಯದಲ್ಲಿ ಒಂದಾಗಿ, ಫಾರ್ಗೆಟಿಂಗ್ ಅವರ್ ಪರ್ಸನಲ್ ಡಿಫ್ರೆನ್ಸಸ್, ನಾವು ಒಂದಾಗಿ ಇರಬೇಕಂತ ಹೇಳಿ. ಬಿಕಾಸ್ ಇಟ್ಸ್ ಅ ಟೈಮ್ ವೇರ್ ಕಂಟ್ರಿ ನೀಡ್ಸ್ ಆಲ್ ಆಫ್ ಅಸ್. ಸೊ ನಾವು ಎಲ್ಲರೂ ಕೇಂದ್ರ ಸರ್ಕಾರದ ನಿರ್ಧಾರ ಜೊತೆ ಇದ್ದೇವೆ, ಅವರೊಟ್ಟಿಗಿದ್ದೇವೆ ಅಂತ ಹೇಳಿ ಈ ಮೂಲಕ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ನನ್ನ ಹೆಸರು ವಾಮನ್ ಪೈ. ಆಪರೇಷನ್ ಸಿಂಧೂರ್ ಬಗ್ಗೆ ನನ್ನ ಎರಡು ಅಭಿಪ್ರಾಯವನ್ನು ಮತ್ತು ಈಗಿನ ರಾಜಕೀಯ ಕೆಲವು ಪಕ್ಷದವರ ಒಂದು ಆ್ಯಂಗಲನ್ನು ನಾನು ಇದರಲ್ಲಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಯಾವುದೇ ದೇಶಕ್ಕೆ ಪರ್ಫೆಕ್ಟ್ ಲೀಡರ್ಶಿಪ್, ಒಂದು ಅತ್ಯುತ್ತಮವಾದ ನಾಯಕತ್ವ ಇದ್ದರೆ ಮಾತ್ರ ಆ ಇಡೀ ದೇಶ ಎಲ್ಲದ ವಿಷಯದಲ್ಲಿ, ಡಿಫೆನ್ಸ್ ಇರಲಿ, ಎಜುಕೇಷನ್ ಇರಲಿ, ಡಿಪ್ಲೊಮ್ಯಾಟಿಕ್ ಇರಲಿ, ಯಾವ ವಿಷಯದಲ್ಲಿ ಸಹ ಅದು ಮುಂದೆ ಬರ್ತದೆ. ಇವತ್ತು ನಮ್ಮ ಭಾರತದ್ದು ಹೇಗೆ ಇದೆ, ಭಾರತದ ಒಂದು ವ್ಯವಸ್ಥೆ ಹೇಗಿದ್ದರೆ ಇಡೀ ಪ್ರಪಂಚದಲ್ಲಿ 1, 2, 3 ರಾಷ್ಟ್ರ ಬಿಟ್ಟರೆ ಬಾಕಿ ಎಲ್ಲರೂ ಭಾರತದ ಬಗ್ಗೆ ಗೌರವ ಮತ್ತು ಭಾರತಕ್ಕೆ ಆಧರಿಸ್ತಾರೆ. ಕಾರಣ ಅಂದರೆ ಅತ್ಯುತ್ತಮವಾದ ನರೇಂದ್ರ ಮೋದಿಯವರ ಒಂದು ನಾಯಕತ್ವ. ಪುಣ್ಯಾತ್ಮನಿಗೆ ದೇಶ ಮತ್ತು ದೇಶ ಸೇವೆ ಬಿಟ್ಟರೆ 2-3ನೇ ವಿಷಯವೇ ಗೊತ್ತಿಲ್ಲ ಅವರಿಗೆ. ನಾವು ನಿಜವಾಗಿಯೂ ಇವತ್ತಿನ ಈ ಆಪರೇಷನ್ ಸಿಂಧೂರದಲ್ಲಿ ಈ ನಮೂನೆ ಕ್ಲಿಕ್ ಆಗಲಿಕ್ಕೆ, ಈ ನಮೂನೆ ಗೆಲ್ಲಲಿಕ್ಕೆ ಕಾರಣ ಅವರ ಒಂದು ಡಿಸಿಷನ್, ನಾಯಕತ್ವ. ಇದೇ ಪಹಲ್ಗಾಂವ್ ನಾವು ಒಂದು 10-15 ದಿನ ಮೊದಲು ಹೋಗಿದ್ದೆವು ಈ ಇನ್ಸಿಡೆಂಟ್ ಆಗುವ. ಅದೇ ಜಾಗದಲ್ಲಿ ನಮಗೆ ಮಿಲಿಟ್ರಿಯವರು ಸಿಕ್ಕಿದರು. ನಾವು ಮಾತಾಡೋ ಹೇಳ್ತಾರೆ, ಸರ್ 80% ಆಫ್ ದ ಪೀಪಲ್ ಆರ್ ವೆರಿ ಗುಡ್ ಇನ್ ಕಾಶ್ಮೀರ್, ಬಟ್ ಅವರು ತುಂಬ ಪುಕ್ಕಲುಗಳು. ಯಾಕೆಂದರೆ 20% ಜನ ಈ ಮಿಲಿಟೆಂಟ್ ಟೆರರಿಸ್ಟ್ ಜನಸಾಮಾನ್ಯರ ವೇಷ ಹಾಕಿದ್ದಾರೆ. ಅದು ನಮಗೆ ಇನ್ನೂ ಹುಡುಕಲಿಕ್ಕೆ ಕಷ್ಟ ಆಗಿದೆ. ಯಾಕೆಂದರೆ ಇವರು ಅವರ ಹೆದರಿಕೆಯಿಂದಾಗಿ ಅವರಿಗೆ ಬಾಯಿ ಬಿಡೋದಿಲ್ಲ. ಅವ್ರು ಹೇಳ್ತಾರೆ, ಈ 20% ಸಹ 5% ಜನ 5% ಜನ ಹಾರ್ಡ್ ಕೋರ್ ಟೆರರಿಸ್ಟ್. ಈ 15 ಜನರಿಗೆ ಈ 5 ಜನ ಮೇಲೆ ಕೆಲ ಡಿಕ್ಟೇಷನ್ ಕೊಡ್ತಾರೆ. ಈ 20 ಜನಕ್ಕೆ ಹೆದರಿ ಬಾಕಿ 80 ಜನ ಸುಮ್ಮನೆ ಕೂತ್ಕೊಳ್ತಾರೆ. ಈ 80 ಜನದ ಈ ಟೆರರಿಸ್ಟ್ಗಳಿಗೆ ಊಟದ ವ್ಯವಸ್ಥೆ ಮಾಡ್ತಾರೆ. ಇದು ಈಗಿನ ಪರಿಸ್ಥಿತಿ ಇತ್ತು. ಇದನ್ನು ಸಹಿಸಿ ಸಾಕಷ್ಟು ಅವಕಾಶ ಕೊಟ್ಟರು ಕಾಶ್ಮೀರದವರಿಗೆ, ಬಗಲಿಲ್ಲ. ಇದರ ಹಿಂದೆ ಪಾಕಿಸ್ತಾನದ ಕೈ ಇದೆ ಅಂತ ನಿದರ್ಶನ ಸಮೇತ ಪ್ರೂವ್ ಆಯಿತು. ಸೊ ಮುಂದೆ ಡಿಲೇ ಮಾಡಲಿಲ್ಲ. ಜನ ಹೇಳಿಕೆ ಶುರು ಮಾಡಿದರು ವಿರೋಧ ಪಕ್ಷದವರು. ಮೋದಿಯವರು ಹೇಳ್ತಾರೆ ಏನು ಮಾಡೋದಿಲ್ಲ ಅಂತೇಳಿ. ಅವರು ಹೇಳ್ತಾ ಇದ್ದಾರೆ, ಇಲ್ಲಿ ಮಾಡಿ ಕೂಡ ಆಯಿತು. ಸೊ ಅದು ಕೂಡ 2 ಹೆಣ್ಣು ಮಕ್ಕಳು, ನಮ್ಮ ದೇಶದ ಹೆಣ್ಣು ಮಕ್ಕಳು, ಒಂದು ಅಲ್ಪಸಂಖ್ಯೆ ಮುಸ್ಲಿಂ ಹುಡುಗಿ, ಮತ್ತೊಂದು ಸಿಖ್ ಹುಡುಗಿ, ಇಬ್ಬರು ಹೋಗಿ ಇಡೀ ಪಾಕಿಸ್ತಾನವನ್ನು ಪುಡಿ ಮಾಡಿ ಬಂದಿದ್ದಾರೆ. ಇತ್ತೀಚೆಗೆ ರಾಜಕೀಯದವರೆಲ್ಲ ಬರ್ತಾರೆ, ಮಿಲಿಟ್ರಿಯವರು ಮಾಡಿದೆ ಅಂತೇಳಿ. ಮೋದಿಯವ್ರದ್ದು ಏನಿಲ್ಲ ಅಂತ ಅಭಿಪ್ರಾಯದಲ್ಲಿ. ಮಿಲಿಟ್ರಿ ಮೊದಲು ಕೂಡ ಇತ್ತು ಸರ್, ಮೊದಲು ಕೂಡ ಇತ್ತು. 26/11ಕ್ಕೆ ಬಾಂಬೆ ಬ್ಲಾಸ್ಟ್ ಆಗುವಾಗ, ಬಾಂಬೆ ಹೋಟ್ಲಲ್ಲಿ ಫೈರಿಂಗ್ ಮಾಡುವಾಗ ಯಾರಿದ್ದರು ಗೌರ್ಮೆಂಟ್? ಯಾಕೆ ಮಿಲಿಟ್ರಿಯವರಿಗೆ ಆರ್ಡರ್ ಕೊಡಲಿಲ್ಲ? ಯಾಕೆ ಮಿಲಿಟ್ರಿಯವರಿಗೆ ಹೋಗುವಾಗ ಬೇಡ ಅದು ನಿಲ್ಲಿಸಿದ್ದು? ಕತೆ ತುಂಬ ಉಂಟು. ಅದರಿಂದಾಗಿ ಲೀಡರ್ಶಿಪ್ ಇಸ್ ಆಲ್ವೇಸ್ ಕೌಂಟ್ಸ್. ದೇವರ ದಯೆಯಿಂದ ನಮಗೆ ಒಳ್ಳೆಯ ಲೀಡರ್ಶಿಪ್ ಸಿಕ್ಕಿದೆ. ನಮ್ಮ ಇನ್ನು ಮುಂದೆ ಕೂಡ ನೋಡಿ, ವಿದಿನ್ ಎ ವೀಕ್ ಪಾಕಿಸ್ತಾನದ ಶೇಪ್ ಹೇಗಾಗ್ತದೆ ನೀವು ನೋಡ್ಬೋದು.
ನಾವು ಯಾವುದು ಮಾನವೀಯ ಜನಾಂಗದ ವಿರುದ್ಧ ಅಲ್ಲ, ನಾವು ವಿರುದ್ಧ ಮಾತಾಡೋದು ಓನ್ಲಿ ಟೆರರಿಸ್ಟ್, ಆತಂಕವಾದಿಗಳ ವಿರುದ್ಧ. ನಾವು ಹೇಳ್ತಾರೆ ಆತಂಕವಾದಿಗಳಿಗೆ ಜಾತಿ ಇಲ್ಲ ಅಂತೇಳಿ, ಆದರೆ ಆತಂಕವಾದಿಗಳು ಒಂದೇ ಜಾತಿಯವರು ಇರುವುದಿಲ್ಲ. ನಾನು ಬಾಯಿ ಬಿಟ್ಟು ಹೇಳುವುದಿಲ್ಲ. ಸೊ ನಾನು ಇವತ್ತು ಹೆಮ್ಮೆಯಿಂದ ನಮ್ಮ ಭಾರತೀಯ ಸೈನ್ಯದವರಿಗೆ ಸಲಾಮ್ ಮಾಡ್ತೇನೆ. ಅದಲ್ಲದೆ ಎನಿ ಎಮರ್ಜೆನ್ಸಿ ಕಾಲ್ ಕರೆದರೆ ನಾನು ರೆಡಿ ಇದ್ದೇನೆ ಸೈನ್ಯದ ಸಹಾಯಕ್ಕೆ. ಈ ಒಂದು ವಾರ್ ಫೀಲ್ಡಿಗೆ ಹೋಗಲಿಕ್ಕೆ ನಾನು ತಯಾರಿದ್ದೇನೆ. ಇದು ನನ್ನ ಒಂದು ದೇಶಕ್ಕೋಸ್ಕರ ಮಾಡುವ ಒಂದು ಸಣ್ಣ ಸೇವೆ ಅಂತ ನಾನು ತಿಳ್ಕೊಳ್ತೇನೆ. ಅದೇ ರೀತಿ ನಮ್ಮ ದೇಶದ ನಾಯಕತ್ವಕ್ಕೆ ಪ್ರಧಾನಿಯವರಿಗೆ ನಮಸ್ಕಾರ, ಸಲಾಂ, ಧನ್ಯವಾದ. ಪಹಲ್ಗಾಮ್ನಲ್ಲಿ ನಡೆದ ಅತ್ಯಂತ ಅಮಾನವೀಯ ಮತ್ತು ಕ್ರೂರ ಆದ ಏನು ಪಾಕಿಸ್ತಾನ್ ಸ್ಪಾನ್ಸರ್ಡ್ ಟೆರರಿಸಮ್ ಇದೆ, ಅದಕ್ಕೆ ಸರಿಯಾದ ಉತ್ತರವನ್ನು ಭಾರತ ಕೊಡ್ತಾ ಇದೆ ಆಪರೇಷನ್ ಸಿಂಧೂರ್ ಮೂಲಕ. ಆದರೆ ಅವರ ದುಸ್ಸಾಹಸ ಅಲ್ಲಿಗೆ ನಿಲ್ತಾ ಇಲ್ಲ. ತೊಂದರೆ ಅಂತ ಹೇಳಿದರೆ ಅವರು ಅದಕ್ಕೆ ಪ್ರತಿಯಾಗಿ ಪುನಃ ಸ್ಪಂದಿಸಿ ನಮ್ಮ ಪಾಪದ ಜನರಿಗೆ ಬೌಂಡ್ರಿಯಲ್ಲಿ ಹೊಡಿತಾ ಇದ್ದಾರೆ. ಈಗ ಇವರು ಏನು ಮಾಡಿದೆ ಅಂತೇಳಿ ಟೆರರಿಸ್ಟ್ ಹೈಡೌಟ್ಗಳಿಗೆ ಮಾತ್ರ, ಅಂದರೆ ಏನು ಇವರು ಭಯೋತ್ಪಾದಕರಿದ್ದಾರೆ ಅವರ ಅಡಗುದಾಣಗಳಿಗೆ, ಅವರ ಟ್ರೈನಿಂಗ್ ಕ್ಯಾಂಪ್ಗಳಿಗೆ ಮಾತ್ರ ಹೊಡೆದು ಕೂಡ ಅವರು ಸಿವಿಲಿಯನ್ಸಿಗೆ ಹೊಡಿತಾ ಇದ್ದಾರೆ. ಇದು ಈ ಎಸ್ಕಲೇಷನ್ ಲ್ಯಾಡರ್ನಲ್ಲಿ ಮೇಲೆ ಹೋಗೋದು ಹೇಳ್ತಾರೆ, ಅಂದರೆ ಹೆಚ್ಚು ಮಾಡೋದು ವಾರನ್ನು ಮಾಡುವ ದುಸ್ಸಾಹಸ ಕೈ ಹಾಕಿದ್ದಾರೆ. ಇದು ಬಹುಶಃ ಇಷ್ಟರಲ್ಲಿ ನಿಲ್ಲುವುದಿಲ್ಲ ಅಂತೇಳಿ ಕಾಣ್ತದೆ. ಅವರಿಗೆ ಸರಿಯಾದ ಪಾಠ ಕಲಿಸಬೇಕು. ನಮ್ಮ ಆರ್ಮ್ಡ್ ಫೋರ್ಸಸ್ ಎಲ್ಲ 3 ಅದರ ವಿಭಾಗಗಳು ಕೂಡ, ಆರ್ಮಿ, ನೇವಿ, ಏರ್ಫೋರ್ಸ್ ಎಲ್ಲರೂ ಸೇರಿ ಇವತ್ತು ವಾರ್ಫೇರ್ನ ಒಂದು ರೀತಿಯ ಚೇಂಜ್ ಆಗಿದೆ. ನಾವು ನೋಡ್ತಾ ಇದ್ದೇವೆ. ಸೈನಿಕರು ಮುಂದೆ ಹೋಗಿ ಹೊಡೆಯೋದಲ್ಲ, ನಮ್ಮ ಮಿಸೈಲ್ಗಳಲ್ಲಿ ನಾವು ಹೊಡಿತಾ ಇದ್ದೇವೆ. ಅವರ ಮಿಸೈಲ್ಗಳನ್ನು ನಿಲ್ಲಿಸುವ ಸಾಮರ್ಥ್ಯವನ್ನು ನಾವು ಹೊಂದಿದ್ದೇವೆ. ಇದು ಖಂಡಿತವಾಗಿ ಭಾರತಕ್ಕೆ ಯಶಸ್ಸು ಸಿಗ್ತದೆ. ಸ್ವಲ್ಪ ತೊಂದರೆ ಆಗ್ಬೋದು, ಆದರೂ ಕೂಡ ಇದಕ್ಕೆ ಒಂದು ದೂರಗಾಮಿ ಪರಿಣಾಮ ಇರುವಂಥ ಒಂದು ಪಾಠವನ್ನು ಪಾಕಿಸ್ತಾನ ಕಲಿತದೆ ಅಂತೇಳಿ ನಾನು ಭಾವಿಸಿದ್ದೇನೆ. ಅಷ್ಟರ ಮಟ್ಟಿಗೆ ನಮ್ಮ ಆರ್ಮಿ, ನೇವಿ, ಏರ್ಫೋರ್ಸ್ನವರು ಎಲ್ಲರೂ ಸೇರಿ ಪಾಕಿಸ್ತಾನಕ್ಕೆ ಸರಿಯಾದ ಬುದ್ಧಿಯನ್ನು ಕಲಿಸ್ತಾರೆ ಅಂತೇಳಿ ನಾನು ಭಾವಿಸಿದ್ದೇನೆ. ಅದು ನಮ್ಮ ಎಲ್ಲ ಆರ್ಮ್ಡ್ ಫೋರ್ಸಸ್ಸಿಗೆ ಯಶಸ್ವಿಯಾಗಲಿ, ದೇವರು ಅವರಿಗೆ ಸಂಪೂರ್ಣ ಯಶಸ್ಸನ್ನು ಕರುಣಿಸಲಿ ಅಂತೇಳಿ ಪ್ರಾರ್ಥನೆ. ದಿನಾಲು ಬೆಳಿಗ್ಗೆದು ಪ್ರಾರ್ಥನೆ ಉಂಟು, ಭಾರತ ಯಶಸ್ವಿಯಾಗಲಿ ಅಂತ ಹೇಳೋದಕ್ಕೆ. ಭಾರತ ಪಾಕಿಸ್ತಾನ ಈಗ ಯುದ್ಧ ನಡೆಯುವುದು ನಮಗೆಲ್ಲ ಈಗ ಗೊತ್ತಿದ್ದ ವಿಷಯ. ಆಪರೇಷನ್ ಸಿಂಧೂರು ಇವತ್ತು ಈಗ ಯಶಸ್ವಿಯಾಗಿ ನಡೀತಾ ಇದೆ. ಮತ್ತು ನಮ್ಮ ಸೇನೆಗೆ ಮತ್ತಷ್ಟು ಶಕ್ತಿ ತುಂಬುವಂಥ ಕೆಲಸವನ್ನು ನಾವೆಲ್ಲರೂ ಮಾಡಬೇಕು. ನಮ್ಮಿಂದ ಮತ್ತೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ದೇವರ ಅಲ್ಲಿ ಮೊರೆ ಹೋಗುವಂಥ ಕೆಲಸವನ್ನು ಮಾಡಬೇಕು. ನಮ್ಮ ಸೈನಿಕರಿಗೆ ಏನೂ ತೊಂದರೆಯಾಗದೆ ಯುದ್ಧವನ್ನು ಎದುರಿಸುವಂಥ ಶಕ್ತಿಯನ್ನು ಆ ಮಹಾಲಿಂಗೇಶ್ವರು ನೀಡಲಿ ಅಂತೇಳಿ ನಾವು ನಿನ್ನೆ ವ್ಯವಸ್ಥಾಪನಾ ಸಮಿತಿಯಿಂದ ಧಾರ್ಮಿಕ ದತ್ತಿ ಇಲಾಖೆಯವರು ಆರ್ಡ್ರ್ ಮಾಡಿದ್ರು. ಅದರ ಮುಖಾಂತರ ನಾವು ವ್ಯವಸ್ಥಾಪನಾ ಸಮಿತಿಯ ವತಿಯಿಂದ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಇವತ್ತು ಪಾಕಿಸ್ತಾನದವರು ನಿನ್ನೆ ದಾಳಿ ಮಾಡಿದ್ದು, ಪಾಕಿಸ್ತಾನದವರು ನಮ್ಮ ಎಲ್ಲಿ ಜನಸಂಖ್ಯೆ ಉಂಟು ಅಲ್ಲಿ ದಾಳಿ ಮಾಡಿರ್ತಾರೆ. ನಾವು ಇವತ್ತು ಉಗ್ರರ ಮೇಲೆ ದಾಳಿ ಮಾಡಿದ್ದು. ಉಗ್ರರ ಒಂದು ನಾಶ ಮಾಡುವಂಥ ಕೆಲಸ ನಮ್ಮ ಸೇನೆ ಇವತ್ತು ಮಾಡ್ತಾ ಇದೆ. ಆದ ಕಾರಣ ಈ ಉಗ್ರರೆಂಬ ಪದ ಇರಬಾರ್ದು. ಅಂಥ ಕೆಲಸವನ್ನು ನಮ್ಮ ಸೇನೆಯು ಮಾಡುವಂಥ ಶಕ್ತಿಯನ್ನು, ಅವರಿಗೆ ಆರೋಗ್ಯ, ಧೈರ್ಯ ಎಲ್ಲವನ್ನು ಆ ಮಹಾಲಿಂಗೇಶ್ವರರು ನೀಡಲಿ. ನಮ್ಮ ಇಡೀ ಭಾರತ, ಇಡೀ ಪ್ರಪಂಚವೇ ನೆಮ್ಮದ ಈ ಉಗ್ರರ ಎನ್ನುವ ಪದ ಇಲ್ಲದೆ ಉಗ್ರರು ನಾಶ ಆಗಿ ನೆಮ್ಮದಿಯ ವಾತಾವರಣ ಇಡೀ ಪ್ರಪಂಚದಲ್ಲಿ ಹಬ್ಬಲಿ ಅಂತೇಳಿ ದೇವರಲ್ಲಿ ನಾನು ಪ್ರಾರ್ಥಿಸ್ತೇನೆ. ಈಗ 2-3 ದಿನಗಳಿಂದ ನಡೆಯತಕ್ಕಂಥ ಯುದ್ಧದ ಪರಿಸ್ಥಿತಿಯನ್ನು ಅವಲೋಕಿಸಿದಾಗ ನಮ್ಮ ದೇಶದ ಪ್ರಧಾನಿಯವರ ಒಂದು ಮುತ್ಸದ್ದಿತನವನ್ನು ನಾವು ಕಾಣ್ಬೋದು. ಈ ಹಿಂದೆ ಸರ್ಕಾರಗಳೆಲ್ಲ ಇದು ಮಿಲಿಟರಿಯ ಅಧಿಕಾರಿಗಳಿಗೆ ಸರಿಯಾಗಿ ಅವಕಾಶ ಕೊಡದೆ ಈ ಸರ್ತಿ ಮೋದಿಯವರು ಎಲ್ಲ 3 ಜನ ಮಿಲಿಟರಿ ಅಧಿಕಾರಿಗಳಿಗೆ ಅವರಿಗೆ ಕಂಪ್ಲೀಟ್ ಅಧಿಕಾರವನ್ನು ಕೊಟ್ಟದ್ದರಿಂದ ಈ ನಿನ್ನೆ 2 ದಿನದಲ್ಲಿ ನಡೆಯತಕ್ಕಂಥ ಕಾರ್ಯಾಚರಣೆ ಭಾಳ ಉತ್ತಮ ರೀತಿಯಲ್ಲಿ ನಡೆದಿದೆ ಅಂತ ಹೇಳೋದನ್ನು ನಾವು ಒಪ್ಪಿಕೊಳ್ಳಲೇಬೇಕಾಗ್ತದೆ. ಭಾರತದ ಎಲ್ಲ ಪ್ರಜೆಗಳು, ಭಾರತದಲ್ಲಿ ಹುಟ್ಟಿದವರು, ನಾವು ಇದನ್ನು ಸಂಪೂರ್ಣವಾಗಿ ಬೆಂಬಲಿಸಬೇಕಾದಂಥ ಒಂದು ಅಗತ್ಯತೆ ಕೂಡ ನಮಗಿದೆ. ಇದರಲ್ಲಿ ಯಾವುದೇ ಪಕ್ಷ ಭೇದ ಬಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ಇದರಲ್ಲಿ ಪ್ರಯತ್ನವನ್ನು ಮಾಡಬೇಕು ಅಂತ ನನ್ನ ಅನಿಸಿಕೆಗಳನ್ನು ನಿಮ್ಮ ಮೂಲಕ ತಿಳಿಸಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ,
Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.